ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಎಟಿಎಂ ಕಾರ್ಡ್ ಅನ್ನು ಬೇರೆಯವರಿಗೆ ಕೊಡುವ ಮುನ್ನ 10 ಬಾರಿ ಯೋಚಿಸಿ. ಮಂಗಳೂರಿನಲ್ಲಿ ಟ್ರೇಡಿಂಗ್ ಹೆಸರಲ್ಲಿ ಬ್ಯಾಂಕ್ ಖಾತೆ ಪಡೆದ ಖಿಲಾಡಿಗಳು ಅದನ್ನ ಸೈಬರ್ ಕ್ರೈಮ್ಗೆ ಬಳಸಿ ಈಗ ಯುವಕನಿಗೆ ಜೀವ ಬೆದರಿಕೆ ಹಾಕಿದ್ದಾರೆ. ಏನಿದು ಶಾಕಿಂಗ್ ಕೇಸ್? ಇಲ್ಲಿದೆ ನೋಡಿ. ಮಂಗಳೂರಿನ ಬಿಜೈನಲ್ಲಿ ಯುವಕನೊಬ್ಬನನ್ನ ನಂಬಿಸಿದ ಮೊಹಮ್ಮದ್ ಅನೀಶ್ ಮತ್ತು ಸಲೀತ್ ಅಹಮದ್ ಎಂಬುವವರು ಟ್ರೇಡಿಂಗ್ ಮಾಡೋಕೆ ಅಂತ ಹೇಳಿ ಆತನ ಎಟಿಎಂ, ಚೆಕ್ ಬುಕ್ ಮತ್ತು ಸಿಮ್ ಕಾರ್ಡ್ನ ಪಡ್ಕೊಂಡಿದ್ರು. ಆದ್ರೆ ಆ ಖಾತೆಯನ್ನ ಬಳಸಿಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಲಕ್ಷಾಂತರ ರೂಪಾಯಿ ಸೈಬರ್ ವಂಚನೆ ಮಾಡಿದ್ದಾರೆ. ಪಾಪ, ಖಾತೆ ಫ್ರೀಜ್ ಆದ ಮೇಲೆ ಯುವಕನಿಗೆ ತಾವು ಮೋಸ ಹೋಗಿರೋದು ಗೊತ್ತಾಗಿದೆ. ಯುವಕ ತನ್ನ ದಾಖಲೆ ಕೇಳಿದ್ರೆ ಆರೋಪಿಗಳು ಉಲ್ಟಾ ಬೆದರಿಕೆ ಹಾಕಿದ್ದಾರೆ. ಪೊಲೀಸರಿಗೆ ನಿನ್ನ ಹೆಸರನ್ನೇ ಹೇಳ್ತೀವಿ ಅಂತ ಹೆದರಿಸಿ 10,000 ರೂಪಾಯಿ ಹಣ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಜಾಸ್ತಿ ಮಾತನಾಡಿದ್ರೆ ಜೀವ ತೆಗೆಯೋದಾಗಿ ಧಮ್ಕಿ ಹಾಕಿದ್ದಾರೆ. ಸದ್ಯ ಮಂಗಳೂರು ಪೊಲೀಸರು ಈ ಬಗ್ಗೆ ತನಿಖೆ ಕೈಗೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆ, ಪಾಸ್ಬುಕ್ ಅಥವಾ ಒಟಿಪಿ ಯಾರೊಂದಿಗೂ ಹಂಚಿಕೊಳ್ಬೇಡಿ. ನಿಮ್ಮ ಖಾತೆಯಿಂದ ನಡೆಯುವ ಪ್ರತಿಯೊಂದು ಅಕ್ರಮಕ್ಕೂ ನೀವೇ ಜವಾಬ್ದಾರರಾಗುತ್ತೀರಿ. ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ. ಲೇಟೆಸ್ಟ್ ವೈರಲ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.